ಕರಾವಳಿಯ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಮುಂಚೂಣಿಯಲ್ಲಿರುವ ರೋಹನ್ ಕಾರ್ಪೊರೇಷನ್ ಸಂಸ್ಥೆಯು ಪಕ್ಷಿಕೆರೆ ಸಮೀಪದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ಸುಸಜ್ಜಿತ 372 ವಸತಿ ನಿವೇಶನಗಳ ಬೃಹತ್ ವಸತಿ ಬಡಾವಣೆಯನ್ನ 32 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿಪಡಿಸಿದ್ದು ಗ್ರಾಹಕರಿಗಾಗಿ ಬಡಾವಣೆಯನ್ನ ಲೋಕಾರ್ಪಣೆಗೊಳಿಸಲಾಯಿತು. ಹಳಿಯಂಗಡಿ ಕಿನ್ನಿಕೋಳಿ ರಸ್ತೆಯಲ್ಲಿನ ಪಕ್ಷಿಕೆರೆಯ ಸುಂದರ ಪ್ರಶಾಂತ ಪರಿಸರದಲ್ಲಿ ಅತ್ಯಂತ ಆಕರ್ಷಕ ಸಕಲ ಸೌಲಭ್ಯಗಳಿಂದ ಕೂಡಿದ ವಸತಿ ಬಡಾವಣೆ ನಿರ್ಮಾಣಗೊಂಡಿದೆ. ನಗರ ಜೀವನ ಶೈಲಿಯ ಅನುಭವದ ಜೊತೆಗೆ ಹಳ್ಳಿಯ ಜೀವನವನ್ನ ಅನುಭವಿಸುವ ಅದ್ಭುತ ಪರಿಕಲ್ಪನೆಯ ಆಧಾರದಲ್ಲಿ ಬಡಾವಣೆ ನಿರ್ಮಾಣಗೊಂಡಿದ್ದು 100% ಕಾಮಗಾರಿ ಪೂರ್ಣಗೊಂಡಿದೆ. ಗ್ರಾಹಕರು ನಿವೇಶನ ಖರೀದಿಸಿ ಮನೆ ನಿರ್ಮಾಣ ಮಾಡಬಹುದಾಗಿದೆ. ಈ ಬಗ್ಗೆ ಮಾತನಾಡಿದ ರೋಹನ್ ಕಾರ್ಪೊರೇಷನ್ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ರೋಹನ್ ಮೊಂತೇರು ಅವರು, ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಸರ್ವ ಸೌಲಭ್ಯಗಳನ್ನು ಒಳಗೊಂಡು ಪರಿಪೂರ್ಣ ಲೇಔಟ್ ರೋಹನ್ ಎಸ್ಟೇಟ್ ಅನ್ನು ಸಿದ್ಧಗೊಳಿಸಲಾಗಿದೆ. ಜಾಗ ಖರೀದಿಸಿ ತಕ್ಷಣ ಮನೆ ನಿರ್ಮಾಣದ ಕಾರ್ಯ ಆರಂಭಿಸಲು ಬೇಕಾದ ವ್ಯವಸ್ಥೆಯನ್ನ ಒದಗಿಸಲಾಗಿದೆ. ಹೂಡಿಕೆಗೂ ಇದೊಂದು ಉತ್ತಮ ಆಯ್ಕೆಯಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ 28 ವರ್ಷಗಳ ಕಾಲ ಅನುಭವವಿದೆ. ಸಾವಿರಾರು ಸಂತೃಪ್ತ ಗ್ರಾಹಕರ ಉತ್ತೇಜನದಿಂದ ಗುಣಮಟ್ಟದ ಸೇವೆ ನೀಡಲು ಸಾಧ್ಯವಾಗಿದೆ ಎಂದು ಹೇಳಿದರು. ಇವತ್ತು ರೋಹನ್ ಎಸ್ಟೇಟ್ ಬಗ್ಗೆ ಹೇಳಲು ನಿಮ್ಮ ಮುಂದೆ ಬಂದು ನಿಂತಿರ್ತೇನೆ. ಮೊದಲದಾಗಿ ನಾನು ನಮ್ಮ ದೇವರಾದ ಯೇಸು ಕ್ರಿಸ್ತರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತಾ ಇಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವರು ನಮಗೆ ಶಕ್ತಿ ಕೊಟ್ಟದಕ್ಕಾಗಿ ಇದು ನಮ್ಮದು 25ನೇ ಪ್ರಾಜೆಕ್ಟ್ ರೋಹನ್ ಎಸ್ಟೇಟ್. ನಾವು ಇದರಲ್ಲಿ 3ರಿಂದ 10 ಸೆನ್ಸ್ ತನಕ 20 ಸಹ ತೆಗಿಬಹುದು. 3ರಿಂದ ಎಷ್ಟು ಬೇಕೋ ಅಷ್ಟು ಸೆನ್ಸ್ ಇದು ಜಾಗೆಯನ್ನು ನಾವು 371 ಪ್ಲಾಟ್ ಆಗಿ ವಿಂಗಡಿಸಿದ್ದೇವೆ. ಸ್ಟ್ರೀಟ್ ಲೈಟ್, ಫುಟ್ಪಾತ್ ಮತ್ತು ಕಾಂಕ್ರೀಟ್ ರಸ್ತೆಯನ್ನು ಕೊಟ್ಟಿದ್ದೇವೆ. 40 ಫೀಟ್ ಅಗಲ ಮತ್ತು 30 ಫೀಟ್ದು ಕಾಂಕ್ರೀಟ್ ರಸ್ತೆಗಳಿವೆ. ಹಾಗೆಯೇ ನಮ್ಮ ಮುಂದಿನ ದಿನಗಳಲ್ಲಿ ಸುರತ್ಕಲಲ್ಲಿ ಮತ್ತು ಬಿಜೆಯಲ್ಲಿ ಜನಕ್ಕೆ ಕೈಗೆ ಎಟಕುವ ವೆರಿ ಕಮ್ಮಿ ದರದಲ್ಲಿ ನಾವು ಅಪಾರ್ಟ್ಮೆಂಟ್ಗಳನ್ನು ಕೊಡಲಿಕ್ಕೆ ನಾವು ಲಾಂಚ್ ಮಾಡುವ ಸಿದ್ಧತೆಗಳನ್ನು ಮಾಡಿದ್ದೇವೆ. ಮಂಗಳೂರು ಸಮೀಪದ ಪಕ್ಷಿಕೆರೆಯ ಎಸ್ಕೋಡಿ ಜಂಕ್ಷನ್ನಿಂದ ಕೇವಲ 100 ಮೀಟರ್ ದೂರದ ಸ್ವಚ್ಛಂದ ಪರಿಸರದಲ್ಲಿ ರೋಹನ್ ಎಸ್ಟೇಟ್ ನಿರ್ಮಾಣಗೊಂಡಿದೆ. ಹಳಿಯಂಗಡಿ ಕಿನ್ನಿಗೋಳಿ ಮುಖ್ಯ ರಸ್ತೆಯಲ್ಲಿ ರೋಹನ್ ಎಸ್ಟೇಟ್ ಇದ್ದು, ಕಟೀಲು ದೇವಸ್ಥಾನ, ಪಕ್ಷಿಕೆರೆ ಚರ್ಚ್, ಶೈಕ್ಷಣಿಕ ಧಾರ್ಮಿಕ ಕೇಂದ್ರಗಳು ಸಮೀಪದಲ್ಲಿವೆ. ಹಳಿಯಂಗಡಿ ರಾಷ್ಟ್ರೀಯ ಹೆದ್ದಾರಿ ಜಂಕ್ಷನ್ನಿಂದ ಕೇವಲ 4 ಕಿಲೋಮೀಟರ್ ಹಾಗೂ ಕಿನ್ನಿಗೋಳಿ ಪೇಟೆಯಿಂದಲೂ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಬಡಾವಣೆಯನ್ನ ಅತ್ಯಾಧುನಿಕವಾಗಿ ನಿರ್ಮಿಸಲಾಗಿದ್ದು, ಕಾಂಕ್ರೀಟ್ ರಸ್ತೆ, ಫುಟ್ಪಾತ್, ಒಳಚರಂಡಿ, ಶುದ್ಧ ನೀರಿನ ಸಂಪರ್ಕ, ನೀರು ಶುದ್ಧೀಕರಣ ಘಟಕ, ಮಳೆ ನೀರು ಕೊಯ್ಲು, ವಾಕಿಂಗ್ ಟ್ರ್ಯಾಕ್, ಪ್ಲೇ ಏರಿಯಾ, ಕ್ಲಬ್ ಹೌಸ್ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ರೋಹನ್ ಎಸ್ಟೇಟ್ ವಸತಿ ಬಡಾವಣೆ ಹಾಗೂ ರೋಹನ್ ಕಾರ್ಪೊರೇಷನ್ನ ಇತರ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು www.rohancorporation.in ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಯೋಜನೆ ಅನಾವರಣದ ಸಂದರ್ಭದಲ್ಲಿ ರೋಹನ್ ಮೊಂತೇರು ಅವರ ಪುತ್ರ ಡಿಯಾನ್ ಮೊಂತೇರು, ಪ್ರಾಜೆಕ್ಟ್ ಮ್ಯಾನೇಜರ್ ನಾಗರಾಜ್, ಅಲ್ವಿನ್ ಡಿಸೋಸಾ ಮತ್ತಿತರರು ಉಪಸ್ಥಿತರಿದ್ದರು. ಅರುಣ್, ವಿ4 ನ್ಯೂಸ್, ಮುಲ್ಕಿ.